ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಹಾಗಾಗಿ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವಕಾಶ ನೀಡಬೇಕು. ಬದಲಾಗಿ ರಾಜಕೀಯ ಕಾರ್ಯಕ್ರಮಗಳ ಅವಶ್ಯಕತೆ ಇಲ್ಲ ಎಂದು ಶಾಸಕ ಕೆ ರಘುಪತಿ ಭಟ್ ಹೇಳಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುವುದು ಸರ್ಕಾರದ ಲಕ್ಷಣವಲ್ಲ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸಿದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ. ಹೀಗಾಗಿ ಆ ಆದೇಶವನ್ನು ಹಿಂಪಡೆಯಬೇಕು ಎಂದು ಮುಖ್ಯಮಂತ್ರಿ ಆರೋಗ್ಯ ಸಚಿವರಿಗೆ ಮನವಿ ಮಾಡಿದ್ದಾರೆ. ಇನ್ನು ಸರ್ಕಾರವು ರಾಜಕೀಯ ಕಾರ್ಯಕ್ರಮಗಳಿಗೆ 100 ಜನ ಭಾಗವಹಿಸುವ ಅವಕಾಶ ನೀಡಿದ್ದು, ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕೀಯ ಕಾರ್ಯಕ್ರಮ ಅನಿವಾರ್ಯ ಇಲ್ಲ. ನಮ್ಮ ಜಿಲ್ಲೆಯ ಯಾವುದೇ ಧಾರ್ಮಿಕ ಕಾರ್ಯಗಳಿಗೆ ಅಡ್ಡಿಪಡಿಸಬೇಡಿ. ಜನರ ಭಾವನೆಗಳಿಗೆ ಅಡ್ಡಿ ಮಾಡದೆ ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳಿ ಎಂದು ಆಗ್ರಹಿಸಿದ್ದಾರೆ. ಇನ್ನು ಅವಿಭಾಜ್ಯ ಜಿಲ್ಲೆಗಳಲ್ಲಿ ಧಾರ್ಮಿಕ ಕೇಂದ್ರಗಳೇ ಹೆಚ್ಚು. ಮುಖ್ಯಮಂತ್ರಿ, ಆರೋಗ್ಯ ಸಚಿವ ಹಾಗೂ ಮುಖ್ಯ ಕಾರ್ಯದರ್ಶಿಗಳಿಗೆ ಈಗಾಗಲೇ ಪತ್ರ ಬರೆದಿದ್ದೇನೆ. ಕೋಲ, ನೇಮೋತ್ಸವ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮುಹೂರ್ತ ನಿಗದಿಯಾಗಿದೆ. ಎಲ್ಲಾ ಸಿದ್ಧತೆಗಳು ನಡೆದಿವೆ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸಿದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ. ನಾನೊಬ್ಬ ಆಡಳಿತ ಪಕ್ಷದ ಸದಸ್ಯನಾಗಿ ಈ ಮಾತನ್ನು ಹೇಳುತ್ತಿದ್ದೇನೆ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಅದನ್ನ ವಿಡ್ರಾ ಮಾಡಬೇಕು. ಎರಡನೇದು, ಧಾರ್ಮಿಕ ಕಾರ್ಯಕ್ರಮಗಳಿಗೆ 100 ಜನ ರೆಸ್ಟ್ರಿಕ್ಷನ್ ಮಾಡಿ ಕೊಡಿ. 100 ಜನಕ್ಕಿಂತ ಹೆಚ್ಚು ಕೊಡಬೇಡಿ. ಅದನ್ನು ಆಕ್ಷೇಪ ಇಲ್ಲ. ಕೊರೋನಾ ಬಂದ ನಮಗೂ ಅರ್ಥ ಆಗ್ತದೆ. ಅದು ಧಾರ್ಮಿಕ ಭವನ ಹಾಗಿದ್ರೆ ರಾಜಕೀಯ ಕಾರ್ಯಕ್ರಮಕ್ಕೆ ಯಾಕಿಟ್ಟದ್ದು? ರಾಜಕೀಯ ಕಾರ್ಯಕ್ರಮ ಅನಿವಾರ್ಯತೆಯಾ? ಈಗ ರಾಜಕೀಯ ಕಾರ್ಯಕ್ರಮಕ್ಕೆ ಒಂದು ಕ್ಲಾಸ್ ಇಟ್ಟಿದ್ದಾರಲ್ಲ, 100 ಜನರ ಮಧ್ಯದಲ್ಲಿ ಇಡಬೇಕು ಅಂತ. ರಾಜಕೀಯ ಕಾರ್ಯಕ್ರಮಕ್ಕೆ ಯಾಕಿಟ್ಟದ್ದು? ಧಾರ್ಮಿಕದ್ದಕ್ಕೆ ದಯವಿಟ್ಟು ಆಗಲೇಬೇಕು. ಅದು ಮುಖ್ಯಮಂತ್ರಿಗಳಿಗೆ ಅವರು ಈಗ ಸೋಂಕು ಪೀಡಿತರಾಗಿ ಅವರು ಗುಣಮುಖರಾಗ್ತಾರೆ ವಿಶ್ವಾಸ ಇದೆ. ಈಗ ಹಾರೈಸ್ತೇನೆ. ಆದರೆ ಅವರು ಅದರ ಮಧ್ಯೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸಂಪರ್ಕ ಮಾಡಲಿಕ್ಕಾಗಲ್ಲ, ಪತ್ರ ಬರ್ತೇನೆ. ದಯವಿಟ್ಟು ಧಾರ್ಮಿಕ ಕಾರ್ಯಕ್ರಮ ಕೋವಿಡಲ್ಲಿದೆ. ಮತ್ತು ಇದರಲ್ಲೆಲ್ಲ ಧಾರ್ಮಿಕ ಸಚಿವರ ಅಭಿಪ್ರಾಯ ತಗೊಳ್ಳೋದಿಲ್ಲ. ಅಲ್ಲೆಲ್ಲ ಯಾರು ತಜ್ಞರು ಇಟ್ಕೊಂಡು ಆದೇಶ ಮಾಡ್ತಾರೆ. ಬಟ್ ನನಗೇನು ಕಾಣೋದು ಅಂದರೆ, ನನ್ನ ಅನುಭವ ಇದರ ಪ್ರಕಾರ ನಾವು ವ್ಯಾಕ್ಸಿನೇಷನ್ ಜಾಸ್ತಿ ಮಾಡಬೇಕು. ಸಾಧ್ಯವಾದಷ್ಟು ಜನಗರ್ದಿ ಆಗುವಂಥದ್ದು ಕಡಿಮೆ ಮಾಡಬೇಕು. ಮಾಸ್ಕ್ಗಳನ್ನು ಜಾಸ್ತಿ ಹಾಕ್ಕೊಳ್ಳುವ ಹಾಗೆ ಜನರನ್ನು ಪ್ರೇರೇಪಿಸಬೇಕು. ಮತ್ತು ಟೆಸ್ಟ್ ಜಾಸ್ತಿ ನಮ್ಮಲ್ಲಿ ಮಾಡ್ತಾಯಿದ್ದೇವೆ. ನಮ್ಮಲ್ಲಿ ಈಗ 2008 3000 ಟೆಸ್ಟನ್ನು ಮಾಡ್ತಾಯಿದ್ದೇವೆ. ಮತ್ತು ಜನರಿಗೆ ನಮ್ಮ ಹತ್ರ ಬೇಕಾದಷ್ಟು ಸ್ಟಾಕ್ ಇದೆ. ಆಕ್ಸಿಜನ್ ಕೊರತೆ ಇಲ್ಲ, ಯಾವುದೂ ಕೊರತೆ ಇಲ್ಲ. ಆದರೆ ನಾವು ಜನ ಒಂದು ನಮ್ಮಲ್ಲಿ ಏನಾದರೂ ಸೀರಿಯಸ್ ಆಗಿದೆ, ನಾನೀಗ ಡೈಲಿ ಪೇಷಂಟ್ ಲಾಸ್ಟ್ ಮಿನಿಟ್ ಸ್ಯಾಚುರೇಷನ್ 70ಗೆ ಬರುವಾಗ ಕೋವಿಡ್ ಟೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಆಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ.